ದೇವಾಲಯಗಳ ನಗರಿ ಉಡುಪಿಯ ಭದ್ರತೆಗೆ ಪೊಲೀಸ್ ಇಲಾಖೆ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ. ಜಿಲ್ಲೆಯಲ್ಲಿ ಹೊಸದಾಗಿ 601 ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಖಾಸಗಿ ಸಹಭಾಗಿತ್ವದೊಂದಿಗೆ ಜಿಲ್ಲೆಯ ರಕ್ಷಣೆಗೆ ಹೊಸ ಯೋಜನೆ ಸಿದ್ಧಪಡಿಸಿದೆ. ಈ ರೀತಿಯ ಕಣ್ಗಾವಲು ದೇಶದಲ್ಲೇ ಮೊದಲು. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡ್ಕೊಂಡು ಬರೋಣ. ದೃಷ್ಟಿ ಯೋಜನೆಗೆ ಮತ್ತೊಂದು ಪೂರಕ ಹೆಜ್ಜೆಯಾಗಿ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಉಡುಪಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಕೈಜೋಡಿಸಿ ಜಿಲ್ಲೆಯ 207 ಜಂಕ್ಷನ್ಗಳಲ್ಲಿ ಒಟ್ಟು 601 ಕಡೆ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವ ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭಿಸಿದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ಬರುವ ಈ ಯೋಜನೆ ಜಿಲ್ಲೆಯಲ್ಲಿ ಭದ್ರತೆ ಮತ್ತು ನಿಗಾ ವೀಕ್ಷಣಾ ವ್ಯವಸ್ಥೆಗೆ ಹೊಸ ಮಟ್ಟ ನೀಡಲಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯ ಗಡಿ ಮತ್ತು ಸಂವೇದನಾಶೀಲ ಪ್ರದೇಶಗಳಿಗೆ ಆದ್ಯತೆ ನೀಡಲಾಗಿದೆ. ಜಿಲ್ಲೆಯ ಗಡಿ ಪ್ರದೇಶಗಳು, ಸಂವೇದನಾಶೀಲ ಸ್ಥಳಗಳು ಹಾಗೂ ಪ್ರಮುಖ ಕೇಂದ್ರಗಳಲ್ಲಿ ಕ್ಯಾಮೆರಾಗಳ ಅಳವಡಿಕೆ ನಡೆಯಲಿದೆ. ಈ ತಂತ್ರಜ್ಞಾನವು ವಾಹನಗಳ ನಂಬರ್ ಪ್ಲೇಟ್ಗಳನ್ನು ತಕ್ಷಣ ಓದುತ್ತದೆ, ಅನುಮಾನಾಸ್ಪದ ಚಟುವಟಿಕೆಗಳ ತಕ್ಷಣದ ಪತ್ತೆ ಹಾಗೂ ಕ್ರಮಕ್ಕೆ ನೆರವಾಗುತ್ತದೆ. ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ. ಸುಮಾರು 207 ಜಂಕ್ಷನ್ನಲ್ಲಿ ಜೊತೆಯಲ್ಲಿ 621 ಕ್ಯಾಮ್ರಾಗಳು, ಇನ್ನು 10 ಜಿಲ್ಲಾ ಗಡಿ ರಸ್ತೆಯಲ್ಲಿ 20 ಸ್ವಯಂ ಚಾಲಿತ ಕ್ಯಾಮ್ರಾಗಳು. ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ಆಗಬಾರ್ದು. ಯಾರು ಎಲ್ಲೂ ಕೂಡ ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ, ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನ ಕಾಯೋಕೆ ನೋಡೋಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು, ಸಿಸಿ ಕ್ಯಾಮ್ರಾನ ಎಲ್ಲ ಕಡೆ ಸುರಕ್ಷತೆಗಾಗಿ ನಾವು ಕೂರಿಸಿದ್ದೀವಿ. ಇತ್ತೀಚೆಗೆ ಜಿಲ್ಲೆಯ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಗೋಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿವೆ. ಆಸುಪಾಸಿನ ಜಿಲ್ಲೆಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಉಡುಪಿ ಇಲ್ಲಿನ ಭದ್ರತೆ ಹಾಗೂ ಕಣ್ಗಾವಲಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಕಲ್ಸಂಕ, ಕರಾವಳಿ, ಇಂದ್ರಾಳಿ ಸೇತುವೆ, ಸಂತೆಕಟ್ಟೆ, ಸರ್ವಿಸ್ ಬಸ್ ನಿಲ್ದಾಣ, ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸೇರಿದಂತೆ ಕುಂದಾಪುರದ ಎಂಕೋಡಿ, ಕಂಡ್ಲೂರು ಪೇಟೆ ಹಾಗೂ ಕಾರ್ಕಳದ ಬಾರಾಡಿ, ಮಾಳ, ನಾರಾವಿ ಪ್ರದೇಶಗಳಲ್ಲಿ ಒಟ್ಟು 10 ಅತ್ಯುತ್ತಮ ಗುಣಮಟ್ಟದ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಈ ಸಿಸಿಟಿವಿ ಫುಟೇಜಸ್ ಅಲ್ಲಿ ನಂಬರ್ ಪ್ಲೇಟ್ ರೀಡರ್ ಕ್ಯಾಮರಾಸ್, ಈಗ ಇನ್ನೊಂದು 10 ANPR ಕ್ಯಾಮರಾಸ್ ಮುನ್ಸಿಪಾಲಿಟಿ ಅವ್ರದ್ದೊಂದು ಪ್ರಾಜೆಕ್ಟಲ್ಲಿ ಮಾಡ್ತಿದ್ದಾರೆ, ಅದನ್ನು ನಾವು ಆ್ಯಡ್ ಮಾಡ್ತಿದ್ದೀವಿ. ನಾವು ಬೇಕಾದರೆ ಟ್ರಾಫಿಕ್ ವೈಲೇಷನ್ಸು ಈ ಸಿಸಿಟಿವಿ ಫುಟೇಜಸ್ಸಿಂದ ತೊಗೊಂಡು ಆಟೋಮ್ಯಾಟಿಕ್ಲಿ ಚಲಾನ್ ಜನರೇಟ್ ಮಾಡುವಾಗೆ ಚಲಾನ್ ಜನರೇಟ್ ಮಾಡಿ ಕಾಂಟ್ಯಾಕ್ಟ್ಲೆಸ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಇಟ್ ಈಸ್ ಅ ಪೊಟೆನ್ಷಿಯಲ್ ಆ್ಯಂಡ್ ಪಾಸಿಬಿಲಿಟಿ. ನಾವು ಆ ರೀತಿಯಲ್ಲಿ ಏನು ಮಾಡಬೇಕು ಅಂತ ಫೈನಲೈಸ್ ಮಾಡಿರೋದಲ್ಲ, ಬಟ್ ಸ್ಟಿಲ್ ಇನ್ನು ನೆಕ್ಸ್ಟ್ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಸುಮಾರು ಕಡೆ ಇದೆ ಆ್ಯಂಡ್ ಇಟ್ ಈಸ್ ಅವೈಲೇಬಲ್, ಕಮರ್ಷಿಯಲಿ ಅವೈಲೇಬಲ್ ಇದೆ. ನನ್ನ ಉಡುಪಿ ಜಿಲ್ಲೆಯಲ್ಲಿರುವ 780 ಅಥವಾ ಎಷ್ಟು ರೌಡಿ ಶೀಟರ್ಗಳಿದ್ದಾರೆ, ಅವ್ರದ್ದೆಲ್ಲ ಫೋಟೋಸ್ ನಾನು ಅದಕ್ಕೆ ಅಪ್ಲೋಡ್ ಮಾಡಿ, ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳಿಂದ ಮತ್ತೊಂದು ಮಾಡಿರೋದು ಇದುವರೆಗೆ ಮಾಡಿರೋ 3,200 ಜನದ್ದು ಲಿಸ್ಟ್ ಇದೆ. ಅವ್ರದ್ದೆಲ್ಲ ಫೋಟೋ ನಾನು ಅದಕ್ಕೆ ಅಪ್ಲೋಡ್ ಮಾಡಿದರೆ ನಾಳೆ ನನ್ನ ಯಾವುದೇ CCTV ಕ್ಯಾಮ್ರಾ ಮುಂದೆ ಅವನು ಹೋದರೂ ಇಮಿಡಿಯೇಟ್ಲಿ ನನಗೆ ಅಲರ್ಟ್ ಬರ್ತದೆ, ಇವನು ಇಲ್ಲಿ ಬಂದಿದ್ದಾನೆ, ಇಲ್ಲಿ ಮುಂಚೆ ಕಳ್ಳತನ ಮಾಡಿದ್ದಾನೆ, ಈ ಏರಿಯಾದಲ್ಲಿ ಸುತ್ತಾಡ್ತಿದ್ದಾನೆ ಅಂತ. ಸೊ ಆ ಥರ ಫ್ಯೂಚರಿಸ್ಟಿಕ್ ಆಗಿ ಇದೇ ಡೇಟಾವನ್ನು ಯೂಸ್ ಮಾಡ್ಬೋದು. ಒಟ್ಟಾರೆ ಉಡುಪಿ ಜಿಲ್ಲಾ ಪೊಲೀಸರ ಹೊಸ ಯೋಜನೆ ಕಾನೂನು ಸುವ್ಯವಸ್ಥೆಗೆ ಅದ್ಭುತ ಕೊಡುಗೆ ನೀಡಲಿದೆ. ಉಡುಪಿ ಜಿಲ್ಲೆಯ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕ್ರೈಂ ಚಟುವಟಿಕೆಗಳು ಕಡಿಮೆಯಾಗಲಿ ಎಂಬುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಉಡುಪಿ.